ನಗರದಲ್ಲಿ ಸಾರ್ವಜನಿಕರ ಅನುಕೂಲಕ್ಕಾಗಿ ಅಳವಡಿಸಲಾಗಿದ್ದ ಹೈಟೆಕ್ ಇ ಶೌಚಾಲಯಗಳು ನಿರ್ವಹಣೆಯ ಕೊರತೆಯಿಂದ ಬಳಕೆಯಾಗದೆ ಮೂಲೆ ಸೇರಿವೆ ಎಂಬ ಆರೋಪ ಕೇಳಿಬಂದಿದೆ. ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿದ ಸೌಲಭ್ಯಗಳು ಸಾರ್ವಜನಿಕರಿಗೆ ಪ್ರಯೋಜನವಾಗ್ತಾ ಇಲ್ಲ. ನಗರದ ವಿವಿಧ ಭಾಗಗಳಲ್ಲಿ ಸ್ಥಾಪಿಸಿದ್ದ ಈ ಶೌಚಾಲಯಗಳು ಕಾರ್ಯನಿರ್ವಹಿಸದೆ ಹಾಳಾಗ್ತಾ ಇವೆ. ಕೆಲವೆಡೆ ಶೌಚಾಲಯಗಳ ಬಾಗಿಲು ತೆರೆಯದ ಸ್ಥಿತಿ ಇದ್ದು ವ್ಯವಸ್ಥೆ ಸಂಪೂರ್ಣ ಸ್ಥಗಿತಗೊಂಡಿವೆ. ಇನ್ನು ಸಾರ್ವಜನಿಕ ಹಣದಿಂದ ನಿರ್ಮಿಸಿದ ಸೌಲಭ್ಯಗಳು ನಿರುಪಯುಕ್ತವಾಗಿರುವುದಕ್ಕೆ ನಾಗರಿಕರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಬೇಜವಾಬ್ದಾರಿ ತೋರುತ್ತಿರುವ ನಗರಸಭೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಶೀಘ್ರವಾಗಿ ದುರಸ್ತಿ ಮಾಡಿ ಮತ್ತೆ ಸಾರ್ವಜನಿಕ ಬಳಕೆಗೆ ಒದಗಿಸಬೇಕು ಎಂಬ ಒತ್ತಾಯ ಕೇಳಿಬಂದಿದೆ. ನಗರದಲ್ಲಿ ಸ್ವಚ್ಛತೆ ಮತ್ತು ಸಾರ್ವಜನಿಕ ಸೌಲಭ್ಯಗಳ ಅಭಿವೃದ್ಧಿಗೆ ನಿರ್ಮಿಸಿದ ಯೋಜನೆಗಳು ನಿರ್ವಹಣೆಯ ಕೊರತೆಯಿಂದ ವಿಫಲವಾಗುತ್ತಿವೆ. ಸಂಬಂಧಪಟ್ಟ ಅಧಿಕಾರಿಗಳು ಈ ಶೌಚಾಲಯಗಳನ್ನು ಪುನಶ್ಚೇತನಗೊಳಿಸಿ ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ಕ್ರಮ ಕೈಗೊಳ್ಳಬೇಕು ಎಂದು ನಾಗರಿಕರು ಆಗ್ರಹಿಸಿದ್ದಾರೆ. ಇನ್ನು ಸ್ಥಳಕ್ಕೆ ಖುದ್ದಾಗಿ ಭೇಟಿ ನೀಡಿ ನಮ್ಮ ಕುಡ್ಲ ವಾಹಿನಿ ಪ್ರತಿನಿಧಿ ಮಾಡಿರುವ ಚಿಟ್ ಚಾಟ್ ಇಲ್ಲಿದೆ. ಉಡುಪಿಯ ನಗರ ಪ್ರದೇಶದಲ್ಲಿ ಬಯಲು ಶೌಚಾಲಯವನ್ನು ಮುಕ್ತಗೊಳಿಸಬೇಕಂತೇಳಿ ಏನು ಈ ಶೌಚಾಲಯವನ್ನು ನಿರ್ಮಾಣ ಮಾಡಿದ್ದಾರೆ. ಉಡುಪಿಯ ಹೃದಯ ಭಾಗದಲ್ಲಿರುವಂತಹ ಬೋರ್ಡ್ ಹೈಸ್ಕೂಲ್ ಮುಂಭಾಗದಲ್ಲಿ ಈ ಶೌಚಾಲಯ ಈಗಾಗಲೇ ನಿರ್ಮಾಣ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಉಡುಪಿಯ ಸಿಟಿ ಬಸ್ ಸ್ಟ್ಯಾಂಡ್ ಇರ್ಬೋದು, ಮಣಿಪಾಲ ಪರಿಸರದಲ್ಲಿರ್ಬೋದು ಈ ಶೌಚಾಲಯವನ್ನು ನಿರ್ಮಾಣ ಮಾಡಿದ್ದಾರೆ. ಆದ್ರೆ ನಿರ್ಮಾಣ ಮಾಡಿದ ಈ ಶೌಚಾಲಯವನ್ನು ಯಾವುದೇ ಜನರು ಉಪಯೋಗ ಮಾಡದೆ ತುಕ್ಕಿ ಹಿಡಿದಿದೆ ಅಂತ ಹೇಳ್ಬೋದು. ಸದ್ಯಕ್ಕೆ ಈ ಶೌಚಾಲಯ ನಾವು ಕಾಣ್ಬೋದು. ಉಡುಪಿಯ ಮುಖ್ಯ ಹೃದಯ ಭಾಗದಲ್ಲಿರುವಂತಹ ಬೋರ್ಡ್ ಹೈಸ್ಕೂಲ್ ಪಕ್ಕದ ದ್ವಾರದ ಬಳಿ ಈ ಶೌಚಾಲಯ ಇದೆ. ಆದ್ರೆ ಇದರ ಉಪಯೋಗ ಸರಿಯಾಗಿ ಬಳಕೆ ಆಗದೆ ಮತ್ತೆ ಇದರ ನಿರ್ವಹಣೆ ಕೂಡ ನಗರಸಭೆ ಮಾಡಬೇಕಿತ್ತು. ಸದ್ಯಕ್ಕೆ ನಗರಸಭೆ ಯಾವುದೇ ನಿರ್ವಹಣೆ ಕೂಡ ಮಾಡುವುದಿಲ್ಲ. ಸದ್ಯಕ್ಕೆ ಇದು ತುಕ್ಕಿ ಹಿಡಿದು ಉಪಯೋಗಕ್ಕೆ ಇಲ್ಲದ ರೀತಿಯಲ್ಲಿದ್ದು ಈ ಭಾಗಕ್ಕೆ ಸಾವಿರಾರು ಪ್ರವಾಸಿಗರು ಮತ್ತು ಭಕ್ತರು ಈ ಕಡೆ ಉಡುಪಿ ಕಡೆ ಬರ್ತಾರೆ. ಅವರಿಗೆ ಸುಲಭ ಶೌಚಾಲಯಕ್ಕಾಗಿ ಇದನ್ನು ನಿರ್ಮಾಣ ಮಾಡಿದ್ರು ಅವರಿಗೆ ಉಪಯೋಗದ ಇಲ್ಲದ ಹಾಗೆ ಆಗಿದೆ. ಈ ಭಾಗದಲ್ಲಿ ಶೌಚಾಲಯಕ್ಕೆ ಅಂದ್ರೆ ಹೊರಗೆ ರಸ್ತೆ ಬದಿಯಲ್ಲಿಯೇ ಹೆಚ್ಚಿನ ಜನರು ಮಾಡ್ತಾರೆ. ಅಂದ್ರೆ ಈ ಭಾಗದಲ್ಲಿ ಸಿಟಿ ಬಸ್ ಸ್ಟ್ಯಾಂಡ್ ಮತ್ತು ಸರ್ವಿಸ್ ಬಸ್ ಸ್ಟ್ಯಾಂಡ್ ಮತ್ತೆ ಸರ್ಕಾರಿ ಬಸ್ಸುಗಳು ಹೆಚ್ಚಾಗಿ ಇಲ್ಲಿ ನಿಲುಗಡೆ ಆಗಿರೋದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಬರ್ತಾರೆ. ಆದ್ರೆ ಜನರಿಗೆ ಇದರ ಉಪಯೋಗ ಇಲ್ಲದೆ ಹಾಗೆಯೇ ಪಾಲು ಬಿದ್ದಿದೆ. ಇದರ ನಗರಸಭೆ ಕೂಡಲೇ ಎಚ್ಚೆತ್ತುಕೊಂಡು ಇದರ ಸರಿಯಾದ ಜನರಿಗೆ ಬಳಕೆ ಆಗುವ ರೀತಿಯಲ್ಲಿ ಮಾಡಿಕೊಡ್ಬೇಕಾಗಿ ಸಾರ್ವಜನಿಕ ವಲಯದಲ್ಲಿ ಕೂಡ ಮಾತು ಕೇಳಿ ಬರ್ತಿದೆ. ಉಡುಪಿಯಿಂದ ಪ್ರಮೋದ್ ಸುವರ್ಣ, ನಮ್ಮ ಕುಡ್ಲ 24x7.